ಹಾಗೆ ಅಧಿಕಾರ ವರ್ಗದವರು ಹಾಗೆ ಎಲ್ಲ ಸಂಪರ್ಕರು ಸೇರಿಕೊಂಡು ಇವತ್ತು ನಾವು ಆರಾಧನೆ ಮಾಡಿದಂತಹ ದುರ್ಗಾ ಪರಮೇಶ್ವರಿ ಹತ್ರ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಶಾಸ್ತ್ರವೇ ಹೇಳ್ತದೆ ಏನಂತ ಕೇಳಿದ್ರೆ ದುರ್ಗತಿ ಹಾನಿಗೆ ಇಲ್ಲ. ದುರ್ಗ ಅಂತ ಹೇಳಿದ್ರೆ ನಮಗೆ ಬರ್ತಕ್ಕಂತಹ ಎಲ್ಲ ದುರ್ಗತಿಯನ್ನ ನಿವಾರಣೆ ಮಾಡುವಂತಹ ಶಕ್ತಿ ಇಲ್ಲ. ಅಂತಹ ಶಕ್ತಿಯನ್ನ ನಾವು ಸದಾ ಸ್ಮರಣೆ ಮಾಡ್ತಾ ಇರ್ಬೇಕಂದ್ರೆ ಯಾಕೆ ಅಂತ ಹೇಳಿದ್ರೆ ಶಂಕರಾದಿ ಆಚಾರ್ಯರು ಹೇಳ್ತಾರೆ ಆಪದೆ ಕಿಂಕರಣೀಯಂ ಕಷ್ಟ ಬಂದಾಗ ಆಪತ್ತು ಬಂದಾಗ ಏನು ಮಾಡಬೇಕು ಕೇಳಿದ್ರೆ ಸ್ಮರಣೀಯಂ ಅಂಬಾಯ ಪದಯುಗಲಂ ಭಗವತಿಯ ಜಗನ್ಮಾತೆಯ ಪಾದವನ್ನು ಸ್ಮರಣೆ ಮಾಡಿದ್ರೆ ಸಾಕಂದ್ರೆ ನಮಗೆ ಬರ್ತಕ್ಕಂಥ ಎಲ್ಲ ಇಷ್ಟ ಅನಿಷ್ಟಗಳು ಆಪತ್ತುಗಳೆಲ್ಲ ನಿವಾರಣೆ ಮಾಡಿ ಭಗವತಿ ನಮಗೆ ಒಳ್ಳೆಯ ಸನ್ಮಾರ್ಗವನ್ನು ಅನುಗ್ರಹ ಮಾಡ್ತಾಳೆ ಅಂತ ಶಾಸ್ತ್ರದಲ್ಲಿ ಉಂಟು. ಅಂತಹ ಎಲ್ಲ ವಚನವನ್ನು ಇಟ್ಟುಕೊಂಡು ದುರ್ಗಾ ಪರಮೇಶ್ವರಿಯ ಸ್ವರೂಪವನ್ನ ಅನೇಕ ಋಷಿಗಳು ಅನೇಕ ರೀತಿಯಲ್ಲಿ ವರ್ಣಿಸ್ತಾರೆ. ಮಾರ್ಕಂಡೇಯ ಮುನಿಗಳಂತೂ ಆ ಜಗನ್ಮಾತೆಯನ್ನ ಎಲ್ಲ ಸೃಷ್ಟಿ ಸ್ಥಿತಿಗೆ ಸಂಹಾರಕ್ಕೆ ಎಲ್ಲ ರೂಪದ ಸರ್ವ ಸಮೃದ್ಧಿಗೆ ಕಾರಕವಾದಂತಹ ಶಕ್ತಿಯಿಂದ ಆ ಸಪ್ತಸತಿಯಲ್ಲಿ ಹೊಗಳಿದ್ದಾರೆ. ಅಂತಹ ಆ ದುರ್ಗಾ ಪರಮೇಶ್ವರಿ ಅನೇಕ ರೂಪವನ್ನು ಕೂಡ ಎತ್ತುತ್ತಾರೆ, ಅವತರಿಸುತ್ತಾರೆ. ಹೇಗೆ ಅಂತ ಕೇಳಿದ್ರೆ ಅದೊಂದು ಯೋಗ ಮಾಯೆಯಾಗಿ ಅವರು ಎಲ್ಲ ರೀತಿಯಾದಂತಹ ನಮ್ಮ ಅಜ್ಞಾನವನ್ನು ಕರಗಿಸ್ತಾರೆ. ಹಾಗೆ ಸರಸ್ವತಿಯಾಗಿ ನಮ್ಮ ಎಲ್ಲ ಅಜ್ಞಾನವನ್ನು ನಿವಾರಣೆಯೂ ಮಾಡ್ತಾರೆ. ಹಾಗೆ ನಮಗೆ ಬರ್ತಕ್ಕಂತಹ ಎಲ್ಲ ದುಷ್ಟಾನಿಷ್ಟ ಇರೋದು ಎಲ್ಲ ಆಪತ್ತುಗಳನ್ನ ನಮಗೂ ಅಲ್ಲ ದೇವತೆಗಳಿಗೆ ಎಲ್ಲ ಭಗವಂತನ ಸೃಷ್ಟಿಗೆ ಬರ್ತಕ್ಕಂಥ ದುಷ್ಟಾನಿಷ್ಟವನ್ನು ಕೂಡ ಪ್ರಾಣಿಯಾಗಿ ಅವರು ನಿವಾರಣೆ ಮಾಡ್ತಾರೆ. ಅಂತಹ ಒಂದು ಮಹತ್ತು ಸ್ವರೂಪ ದುರ್ಗಾ ಪರಮೇಶ್ವರಿಯವರು. ಆ ಸಪ್ತಶತಿಯಲ್ಲಿ ನೋಡಿದ್ರೆ ಅನೇಕ ವಿಧವಾದ ಅವತಾರ ಮಾಡ್ತಾರೆ. ಹೇಗೆ ಆ ಬ್ರಾಹ್ಮಿ, ಮಾಹೇಶ್ವರಿ, ಕರುವಾಣಿ, ವೈಷ್ಣವಿ, ವಾರಾಣಿ, ಇಂದ್ರಾಣಿ, ಚಾಮುಂಡಿ, ಹಾಗೆ ಮಹಾಲಕ್ಷ್ಮಿ ಅಂತಕ್ಕಂತಹ ಸ್ವರೂಪಗಳು. ಹಾಗೆ ಮಹಿಷನನ್ನ ಸಂಹರಿಸಿ ಮಹಿಷಾರ್ದಿನಿಯಾಗಿ, ಹಾಗೆ ಧೂಮ್ರಾಕ್ಷನನ್ನ ಸಂಹರಿಸಿ ಧೂಮ್ರಾಕ್ಷಿ ದೇವಿ ಅಂತ ಹೇಳಿ, ಶತಾಕ್ಷಿ ಅಂತ ಹೇಳಿ, ಚಾಮುಂಡಿ ಅಂತ ಹೇಳಿ, ಹಾಗೆ ಮಗಳು ಎಂಬಂತಹ ಅಸುರನ ನಾಶವಾಗಿ ಮಹಿಷಾರ್ದಿನಿ, ಮಧು ಕೈಕಟ್ಟಿನಿ, ಹಾಗೆ ಅನೇಕ ರೂಪವನ್ನ ಭಗವತಿ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ದುಷ್ಟರನ್ನ ಶಿಕ್ಷಣ ಮಾಡಲಿಕ್ಕೆ, ಶಿಷ್ಟರನ್ನ ಅನುಗ್ರಹ ಮಾಡಲಿಕ್ಕೆ. ಯಾಕೆ ಅಂತ ಕೇಳಿದ್ರೆ ಎಲ್ಲ ಶಿಷ್ಟರು ಭಗವಂತನನ್ನ ಆರಾಧನೆ ಮಾಡಿ ಮೋಕ್ಷವನ್ನ ಪಡೆಯಬೇಕು. ಎಲ್ಲ ಇಲ್ಲಿ ಇರ್ತಕ್ಕಂಥ ಇಹದಲ್ಲಿ ಇರ್ತಕ್ಕಂಥ ಎಲ್ಲ ಸುಖವನ್ನ ಕೂಡ ಅನುಭವಿಸಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಭಗವತಿ ಅನುಗ್ರಹ ಮಾಡ್ತಾರೆ. ಅಂತಹ ಭಗವತಿಯ ಆರಾಧನೆಯನ್ನ ಅನೇಕ ರೀತಿಯಲ್ಲಿ ಕೂಡ ಮಾಡಬಹುದು. ಆದರೆ ವಿಶೇಷವಾಗಿ ಈ ದೀಪ ಹೇಳುವಂತಹ ಪ್ರತೀಕವನ್ನು ಇಟ್ಟುಕೊಂಡು ನಾವು ಆರಾಧನೆ ಮಾಡಿದ್ದು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಅಂಧಕಾರವನ್ನ ಭಗವತಿ ನಿವಾರಣೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ 5 ವಿಧವಾಗಿ ಭಗವಂತನನ್ನು ಆರಾಧನೆ ಮಾಡಬಹುದು. ಹೇಗೆ ಅಂತ ಕೇಳಿದ್ರೆ ಮತತತ್ವದಿಂದ, ಜಲತತ್ವದಿಂದ, ಹಾಗೆ ಆಕಾಶತತ್ವದಿಂದ, ಹಾಗೆ ವಾಯುತತ್ವದಿಂದ, ಹಾಗೆ ಅಗ್ನಿತತ್ವದಿಂದ ಆರಾಧನೆ ಮಾಡಬಹುದು. ಗಂಧತತ್ವದ ಅಂತ ಹೇಳಿದ್ರೆ ಗಂಧವನ್ನು ಭಗವತಿಗೆ ಅರ್ಪಣೆ ಮಾಡುವುದರ ಮುಖಾಂತರವಾಗಿ ಗಂಧತತ್ವವನ್ನ, ಹಾಗೆ ನೀರನ್ನ ಅಭಿಷೇಕ ಮಾಡುವುದರ ಮೂಲಕ ಅಥವಾ ನೀರನ್ನ ಪೂಜೆ ಮಾಡುವುದರ ಮೂಲಕ ಆ ಜಲತತ್ವದಿಂದ, ಹಾಗೆ ಅನೇಕ ವಿಧವಾದಂತಹ ಪುಷ್ಪವನ್ನು ಭಗವಂತನಿಗೆ ಅರ್ಚನೆ ಮಾಡುವುದರಿಂದ ಆಕಾಶ ತತ್ವದಿಂದ, ಹಾಗೆ ಒಳ್ಳೆಯ ಧ್ರುವವನ್ನು ಸಮರ್ಪಣೆ ಮಾಡುವುದರಿಂದ ವಾಯುತತ್ವದಿಂದ, ಒಳ್ಳೆಯ ದೀಪವನ್ನು ಸಮರ್ಪಣೆ ಮಾಡುವುದರಿಂದ ಅಗ್ನಿತತ್ವದಿಂದ ಭಗವಂತನ ಆರಾಧನೆ ಮಾಡುವುದು. ಹಾಗೆ ವಿಶೇಷವಾಗಿ ಆ ದೀಪವನ್ನೇ ರಕ್ಷಣೆ ಮಾಡಿ ಆ ದೀಪದಲ್ಲಿ ಪಂಚದುರ್ಗಾತ್ಮಕವಾದಂತಹ ಆ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂಥದ್ದು ವಿಶೇಷವಾದಂತಹ ಸಂಪ್ರದಾಯ. ಅಂತಹ ಸಂಪ್ರದಾಯದಲ್ಲಿ ಆರಾಧನೆ ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿ ಅನೇಕ ವಿಧವಾದಂತಹ ಮಂತ್ರೋಚ್ಚಾರಣೆಯ ವಿಧಿ ಉಂಟು, ಅನೇಕ ವಿಧವಾದಂತಹ ಪುಷ್ಪ ಅರ್ಚನೆ ಉಂಟು, ಹಾಗೆ ಅನೇಕ ವಿಧವಾದಂತಹ ಸ್ತುತಿ ಉಂಟು. ಯಾಕೆ ಅಂತ ಕೇಳಿದ್ರೆ ಭಗವತಿಗೆ ಸ್ತುತಿಯನ್ನು ಮಾಡಿದ್ರೆ ಸಂತೃಪ್ತಿಯನ್ನು ಹೊಂದುತ್ತಾನೆ ಅಂತ ಅರ್ಥ. ಅಂತಹ ಸ್ತುತಿಯನ್ನು ಕೂಡ ನಾವಿಲ್ಲಿ ಭಗವತಿಗೆ ಅರ್ಪಣೆ ಮಾಡಿದ್ದೇವೆ. ಹಾಗೆ ಅನೇಕ ವಿಧವಾದಂತಹ ಪುಷ್ಪಗಳನ್ನು ಕೂಡ ಅರ್ಚನೆಯನ್ನು ಮಾಡಿದ್ರೆ ಭಗವತ್ ಸಂತೃಪ್ತಿ ಹೊಂದುತ್ತಾರೆ ಅಂತ ಉಂಟು. ಅಂತಹ ಪುಷ್ಪಗಳನ್ನ ಅನೇಕ ಸದ್ಭಕ್ತರು ಬಂದಂತಹ ಪುಷ್ಪವನ್ನು ಕೂಡ ಅರ್ಚನೆಯನ್ನು ಮಾಡಿದ್ದೇವೆ. ಹಾಗೆ ಪುರಾಣ ಪ್ರೀತಮಾನಸ ಅಂತ ಉಂಟು. ಪುರಾಣ ಹೇಳ್ತಕ್ಕಂತಹ ಪರಮವಾದಂತಹ ಅನ್ನವನ್ನು ಭಗವತಿಗೆ ನೈವೇದ್ಯ ಮಾಡುವುದರಿಂದ ಒಳ್ಳೆಯ ಸಂಪ್ರೀತಿಯನ್ನು ಹೊಂದಿರ್ತಕ್ಕಂತಹ ಭಗವತಿ
ರೀತಿಯಲ್ಲಿ ನಮ್ಮ ಕೈ ಹಿಡಿದು ಸನ್ಮಾರ್ಗದಲ್ಲಿ ನಮ್ಮನ್ನು ರಚಿಸಿ ಕಾಲ ಕಾಲಕ್ಕೆ ಬೇಕಾದಂತಹ ಸರ್ವ ಸೌಲಭ್ಯದ ಮಾಡಿ ಕಾಪಾಡಿಕೊಡಬೇಕು ಅಂತ ನಾವೆಲ್ಲ ಅಧಿಕಾರ ವರ್ಗದವರು ನಮ್ಮ ಸರ್ವರು ಸೇರಿಕೊಂಡು ಭಗವತರ ಪ್ರಾರ್ಥನೆ ಮಾಡಿಕೊಂಡು ಸ್ತುತ್ರ ಸಂಬೋಧಿತ ಪುಷ್ಪೈ ಗಂಧೋಪಾದಿವಿತ್ತದ ದದಾತಿ ವಿತ್ತಮ ರುದ್ರಾಂಶ್ಯ ಮತಿಂ ಪ್ರಭುವೇ ಗತಿಂ ಶುಭ ಸರ್ವ